ಒಳ್ಳೆದಿತ್ತು ಮೂವಿ, ಮಸ್ಟ್ ವಾಚ್. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು, ಯಾಕಂದರೆ ಅಷ್ಟು ಎಂಟರ್ಟೈನ್ಮೆಂಟ್ ಉಂಟು, ತುಂಬ ಕಾಮಿಡಿ ಉಂಟು, ಮತ್ತು ಮದರ್ ಇಮೋಷನ್ಸ್ ಉಂಟು. ಒಂದು ಸಣ್ಣ ಪ್ರಾಮಿಸನ್ನು ಇಟ್ಕೊಂಡು, ಆ ಒಂದು ಸಣ್ಣ ಸೆಂಟಿಮೆಂಟನ್ನು ಇಟ್ಕೊಂಡು ಇಡೀ ಮೂವಿನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಪೂರ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿ ಮಾಡಿದರು. ನಮಗೆ ಫಿಲಮಲ್ಲಿ ಏನು ಬೇಕು, ಒಂದು 2 ಅವರ್ಸು ಫುಲ್ ನಗಿಸೋದು, ಒಂದು ಎಂಟರ್ಟೈನ್ಮೆಂಟು, ಒಂದು ಎಂಗೇಜಿಂಗ್ ಆಗಿರ್ಬೇಕು, ಅಷ್ಟೇ ಸರ್. ತುಂಬ ಚೆನ್ನಾಗಿ ಪ್ರಾಮಿಸ್, ನಿಜವಾಗಿ ಮದರ್ ಪ್ರಾಮಿಸ್ ಹಾಗೆ ಹೇಳ್ತಿದ್ದೇನೆ. ತುಂಬ ಒಳ್ಳೆಯದಾಗಿದೆ ಪಿಕ್ಚರ್, ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ಅಂದರೆ ಇದೊಂದು ನಾನು ನೋಡಿದ ಮಟ್ಟಿಗೆ ತೆಲುಗು ತಮಿಳಲ್ಲೆಲ್ಲ ಮೂರು ಘಟನೆಗಳನ್ನು ಒಂದೇ ಸಾರಿ ತೋರಿಸುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ಈ ಪ್ರಯತ್ನವನ್ನು ಡಾಲಿ ಅವರು ಈ ಪಿಕ್ಚರಲ್ಲಿ ತುಂಬ ಸೂಪರಾಗಿ ಮಾಡಿದ್ದಾರೆ. ಮತ್ತು ಇದು ಒಂದು ಏನಂದರೆ ತುಂಬ ಅಂದರೆ ಅವರೊಂದು ಮಾತು ಕೇಳಿದರು ಡಾಲಿ ಅವರು, ನಗು ಬರೋದವರು ಹೇಳಿ ಅಂತ. ನಿಜವಾಗಿಯೂ ಈ ಚಿತ್ರ ನೋಡಿದರೆ ನಗು ಅಂದರೆ ಅಷ್ಟು ಕಾಮಿಡಿ ಮೂವಿ, ತುಂಬ ಒಳ್ಳೆಯ ಸ್ಕ್ರಿಪ್ಟ್, ಒಳ್ಳೆಯದಾಗಿದೆ. ಮತ್ತು ಎಲ್ಲರ ಆ್ಯಕ್ಟ್ ಕೂಡ ಚೆಂದಾಗಿದೆ. ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ, ಯಾವುದೇ ಅಶ್ಲೀಲಗಳಿಲ್ಲದೆ ಒಂದು ಸುಂದರವಾಗಿ ಮೂಡಿ ಬಂದಂಥ ಸಿನಿಮಾ, ಪ್ರತಿಯೊಬ್ಬರು ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೂಪರ್ ಆಗಿತ್ತು ಫಿಲ್ಮ್. ಅದು ಮದರ್ ಇಮೋಷನ್ ಆಗಲಿ, ಕಾಮಿಡಿ ಆಗಲಿ, ಕಾಮಿಡಿ ಅಂತೂ ಸಖತ್ತಾಗಿದೆ. ಅಲ್ಲಲ್ಲಿ ಕಾಮಿಡಿ ಇದೆ, ಸಖತ್ತಾಗಿದೆ ಫಿಲ್ಮ್. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಜೊತೆ ಬಂದು ನೋಡಿ. ವಿಶೇಷತೆ ಏನಂದರೆ, ಹೇಗೆ ಒಂದು ಚಿಕ್ಕ ಮ್ಯಾಟ್ರಿಂದ ಒಂದು ಅಮ್ಮ ಕೊಟ್ಟಿರೋ ಒಂದು ಗಿಫ್ಟಿಂದ ಒಂದು ಸಿನಿಮಾ ಮಾಡಿದ್ದಾರೆ. ಒಂದು ಸಖತ್ತಾಗಿರೋ ಒಂದು ಇಮೋಷನ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಕಾಮಿಡಿ ಇದೆ, ಫೈಟ್ ಇದೆ, ಸೂಪರ್ ಎಂಟರ್ಟೈನಿಂಗ್ ಫಿಲ್ಮ್. ಸೊ ಬಂದು ನೋಡಿ. ಥ್ಯಾಂಕ್ ಯು. ಫುಲ್ ಕಾಮಿಡಿ, ಫುಲ್ ಎಂಟರ್ಟೈನ್ಮೆಂಟ್, ಮಸ್ತ್ ಮಜಾ ಆಗಿತ್ತು. ವಿಶೇಷ ಫುಲ್ ಎಂಗೇಜಿಂಗ್. ಈಗ ನಮಗೆ ಫಿಲಮಲ್ಲಿ ಏನು ಬೇಕು, ಒಂದು 2 ಅವರ್ಸು ಫುಲ್ ನಗಿಸೋದು, ಒಂದು ಎಂಟರ್ಟೈನ್ಮೆಂಟು, ಒಂದು ಎಂಗೇಜಿಂಗ್ ಆಗಿರ್ಬೇಕು, ಅಷ್ಟೇ ಸರ್. ತುಂಬ ಚೆನ್ನಾಗಿದೆ. ಸೊ ಈಗಷ್ಟೇ ಮದರ್ ಪ್ರಾಮಿಸ್ ಪ್ರೀಮಿಯರ್ ನೋಡ್ಕೊಂಡು ಬಂದ್ವಿ. ಸೊ ಒಂದು ಸಣ್ಣ ಪ್ರಾಮಿಸನ್ನು ಇಟ್ಕೊಂಡು, ಆ ಒಂದು ಸಣ್ಣ ಸೆಂಟಿಮೆಂಟನ್ನು ಇಟ್ಕೊಂಡು ಇಡೀ ಮೂವಿನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಪೂರ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿ ಮಾಡಿದರು. ಸೊ ಆದಷ್ಟು ನಾವು ಹೇಳ್ತೀವಲ್ವ, ಮಂಗಳೂರು ಆಡಿಯನ್ಸ್ಗೆ ಟಚ್ ಆಗಲ್ಲ ಅಂತೇಳಿ, ಬಂದು ನೋಡಿದರೆ ಖಂಡಿತ ಟಚ್ ಆಗುತ್ತೆ. ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಫಿಲ್ಮ್ ಚೆನ್ನಾಗಿದೆ. ಫಿಲ್ಮಲ್ಲಿ ಒಂದು ಡಿಫ್ರೆಂಟ್ ಫಿಲಮ್ ತೆಗೆದಿದ್ದಾರೆ, ಸೂಪರ್ ಆಗಿದೆ, ನೋಡ್ಬೋದು. ತುಂಬ ಅಡ್ವರ್ಟೈಸ್ಮೆಂಟ್ ಇದೆ. ಸ್ಟೋರಿ ಲೈನ್ ಎಲ್ಲ ಚೆನ್ನಾಗಿದೆ. ಮದರ್ ಪ್ರಾಮಿಸ್ ಹಾಕಿದ್ದೀನಿ, ಚೆನ್ನಾಗಿದೆ, ಇಷ್ಟ ಆಯ್ತು. ಸೂಪರ್ ಸೈಕ್, ತುಂಬ ಚೆನ್ನಾಗಿದೆ. ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಫಸ್ಟ್ ಅದೇ ಸ್ಟೋರಿ ವೈಸ್ ನೋಡೋಕೆ ಹೋದ್ರೆ ಅಷ್ಟು ಇದಾಗಲ್ಲ, ಬಟ್ ಇದು ಕಾಮಿಡಿ ನೆಕ್ಸ್ಟ್ ಲೆವೆಲ್ ಇದೆ. ನಾರ್ಮಲ್ ಆಗಿತ್ತು, ಸಕ್ಕತ್ತಾಗಿತ್ತು. ತುಂಬ ಇಷ್ಟ ಆಯಿತು. ಕಾಮಿಡಿ ಇದೆ ಮಾತ್ರ, ನೋಡ್ಬೋದು, ಒಳ್ಳೆ ಚೆನ್ನಾಗಿದೆ ಮೂವಿ. ಸೂಪರ್ ಸರ್, ಮದರ್ ಪ್ರಾಮಿಸ್ ಸಾಕಾಗಿತ್ತು ಸರ್. ಇಡೀ ಕಾಮಿಡಿ ಸೆನ್ಸ್ ಸೂಪರ್ ಉಂಟು ಸರ್. ಅದರಲ್ಲೂ ನಮ್ಮ ಅರ್ಷಿತನ ಅವ್ರದ್ದು ಸಾಕಾಗಿದೆ, ಅವ್ರದ್ದು ಆ್ಯಕ್ಟಿಂಗ್ ಮಸ್ತ್ ಲೈಕ್ ಇತ್ತು, ಮಸ್ತ್ ಖುಷಿ ಅಂತ ಹೇಳ್ತಿದ್ದೆ ಸಾಕೊಂಡು. ಕಾಮಿಡಿ ಬರೋ ಶೋಕದೆ ಪಿಕ್ಚರ್ದು ಸ್ಟೋರಿಯೇ ಚೇಂಜ್ ಅಂಡ್ ತುಂಬ ಒಳ್ಳೆಯದು, ಮಸ್ಟ್ ವಾಚ್ ಮೂವಿ. ಒಳ್ಳೆದಿತ್ತು ಫಿಲ್ಮ್, ತುಂಬ ಒಳ್ಳೆದಿತ್ತು. ಸೂಪರ್ ಮೂವಿ, ಖುಷಿ ಉಂಟು. ಚೆನ್ನಾಗಿತ್ತು, ಖುಷಿ ಆಯಿತು. ಚೆನ್ನಾಗಿತ್ತು. ಚೆನ್ನಾಗಿತ್ತು, ಒಳ್ಳೆ ಮೂವಿ, ಕಾಮಿಡಿ ತುಂಬ ಚೆನ್ನಾಗಿತ್ತು. ಸೂಪರ್ ಮೂವಿ, ಸೂಪರ್ ಇತ್ತು. ಎಲ್ಲ ಫ್ರಮ್ ಫ್ರಂಟ್ ಟು ಲಾಸ್ಟ್, ಈಚ್ ಆ್ಯಂಡ್ ಎವ್ರಿಥಿಂಗ್ ನೈಸ್ ಮೂವಿ. ಚೆನ್ನಾಗಿದೆ ಬ್ರೋ, ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ ಸ್ಪೆಷಲ್ ಸ್ವಲ್ಪ ಅದರಲ್ಲಿ ಯೂತ್ಸ್ ನೋಡುವಂಥ ಮೂವಿನೇ ಅದು. ಬೈಕರ್ಸ್ ಚೆನ್ನಾಗಿದೆ. ಮದರ್ ಎಮೋಷನ್ನು, ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಓಡುತ್ತೆ ಒಳ್ಳೆ. ಚೆನ್ನಾಗಿದೆ. ಪಿಕ್ಚರ್ಸ್ ಹೋಗಿತ್ತು, ಆ ಮೂವಿ ಎಡ್ಡೆ ಇತ್ತು, ಮಾತಾ ಕಾಮಿಡಿ ಮಾತಾ ಎಡ್ಡೆ ಇತ್ತು. ಮಂಗಳೂರಲ್ಲಿ ಆಗಿದ್ದು ಪ್ರೀಮಿಯರ್ ತುಂಬ ಖುಷಿ ತಂತು. ಎಸ್ಪೆಷಲಿ ಲಾಸ್ಟ್ 30-40 ಮಿನಿಟ್ಸ್ ಜನ ಎಂಜಾಯ್ ಮಾಡಿದ್ದು ಕೇಳಿ ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು. ಅದೊಂದು ಭಯ ಇತ್ತು ನಮಗೆ, ಹೇಗೆ ಇಲ್ಲಿ ರಿಯಾಕ್ಷನ್ಸ್ ಹೇಗೆ ಬರುತ್ತೆ ಅಂತ. ಬಟ್ ಐ ಥಿಂಕ್ ಲೈಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಅದು ನೋಡಿ ಖುಷಿ ಆಯಿತು. ಡಾಲಿ ಅವರು ಫಸ್ಟ್ ಟೈಮ್ ಮಂಗಳೂರಿಗೆ ಬಂದಿರುವಂಥ ಸಿನಿಮಾ ನೋಡಿರುವಂಥ ಹೆಂಗೆ ಅನ್ನಿಸ್ತು? ಹೌದು, ನಮಗೆ ಫಸ್ಟ್ ಅದೇ ಡೌಟ್ ಇತ್ತು, ಇಲ್ಲಿ ಪ್ರೀಮಿಯರ್ ಹೇಗೆ ಮ್ಯಾಪ್ ಮಾಡೋದು ಅಂತ. ಫಸ್ಟು ನಾವು ಬ್ಯಾಂಗ್ಳೂರಲ್ಲಿ ನಿನ್ನೆ ಟೆಸ್ಟ್ ಮಾಡಿದ್ವಿ, ಅಂದರೆ ರಿಯಾಕ್ಷನ್ಸ್ ಹೇಗೆ ಬರುತ್ತೆ ಅಂತ. ಅಲ್ಲಿ ಅಮೇಝಿಂಗ್ ರಿಯಾಕ್ಷನ್ಸ್ ಬಂತು. ಸೊ ಇನ್ನೊಂದು ನಮಗೆ ಡಿಫಿಕಲ್ಟ್ ಗ್ರೌಂಡ್ ಯಾವುದು ಅಂತ ಇದು ಮಾಡಬೇಕಾದಾಗ ಡಾಲಿ ಅವರು ಸಜೆಸ್ಟ್ ಮಾಡಿದ್ರು, ಇಲ್ಲ ನಾವು ಈ ಸರಿ ಮಂಗಳೂರಲ್ಲಿ ಮಾಡೋಣ. ಮಂಗಳೂರಲ್ಲಿ ನಾವು ಯಾವುದು ಪ್ರೀಮಿಯರ್ ಮಾಡಿಲ್ಲ, ಎಸ್ಪೆಷಲಿ ಇದು ಕಾಮಿಡಿ, ಗ್ಯಾಂಗ್ಸ್ಟರ್ ಕಾಮಿಡಿ. ಸೊ ಇಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಒಂದು ನೋಡೋಣ ಅಂತ ಹೇಳಿ ಅವರು ಪ್ರೀಮಿಯರ್ ಇಲ್ಲೇ ಸಜೆಸ್ಟ್ ಮಾಡಿದರು. ಸೊ ಇಲ್ಲಿ ರಿಯಾಕ್ಷನ್ಸ್ ಬಂದ ಮೇಲೆ ಐ ಥಿಂಕ್ ಲೈಕ್ ದ ಟೀಮ್ಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಸೊ ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು.